ಸೀಸನ್ ಬರುವಾಗಲೇ ಖಾತೆ ಹಿಡಿದಾಗ ಆಗಿದೆ. ಲಾಸ್ಟ್ ಟೈಮ್ ಕೂಡ ಕೊರೋನಾ ಟೈಮ್ನಲ್ಲಿ ಸೀಸನ್ ಟೈಮ್ನಲ್ಲಿ ಕೊರೋನಾ ಒಂದು ಬಂದು ನಮಗೆಲ್ಲ ಆರ್ಡರ್ ಇಲ್ಲದಾಗಿ ಹಾಗೆ ತುಂಬ ತೊಂದರೆಯಲ್ಲಿ 1 ವರ್ಷ ಕಳೆದು. ಈ ಸತಿ ಕೂಡ ಹಾಗೆ ಸೀಸನ್ ಸ್ಟಾರ್ಟ್ ಆಗುವಾಗ ನಾವು ಬಹಳ ತೊಂದರೆಯಲ್ಲಿ ಸಿಲುಕಿದ್ದೇವೆ. ಈಗ ಅಂತ ಹೇಳಿದರೆ ನಾವು ಎಲ್ಲರೂ ಹೆಚ್ಚಿನವರಿಗೆ ದೇವರಿಂದ ಮನವಿ ಕೊಟ್ಟೆವು, ನನಗೆ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರೂ. ಮತ್ತು ಏನಂದರೆ ನಮ್ಮಲ್ಲಿ ಸಾಧಾರಣ STFಯಲ್ಲಿ ಸಾಧಾರಣ ನಾವು 3,500 ಜನ ಇದ್ದೇವೆ. ಏಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಅದರಲ್ಲಿ ಒಂದು ನಮ್ಮದು ಮಂಗಳೂರು ವಲಯ 14 ವಲಯಗಳಿದೆ. ಇದರಲ್ಲಿ ಸಾಧಾರಣ 400 ಚಿಲ್ಲರ ಜನ ನಮ್ಮ ಮಂಗಳೂರು ವಲಯದಲ್ಲಿ ಫೋಟೋಗ್ರಾಫರ್ಗಳು ಇದ್ದಾರೆ. ಎಲ್ಲ ವೃತ್ತಿಯವರು, ಕಂಪ್ಯೂಟರ್ ವರ್ಕ್ ಮಾಡುವವರು ಎಲ್ಲರೂ ವೃತ್ತಿ ಸೇರಿ. ಈ ಪರಿಸ್ಥಿತಿ ಬೇರೆ ಅಲ್ಲಿನ ಬೇರೆ ಇಂಗ್ಲಿಷ್ ಬೇಜಾರಾಗ ಟೀಚರ್ ನಮ್ಮ ಸ್ವಲ್ಪ ಅಂದ್ರೆ ಇದನ್ನ ಪೂರೆ ನಾವು ಏನಿದ್ದ ಪರಿಸ್ಥಿತಿ ಪೂರೆ ನಿಂತ್ಕೊಳ್ಳೋದು ಹೆಂಗಿನ ಪರಿಸ್ಥಿತಿ ಏರಿಲ್ಲ ಬರ್ರೆ ಬರಲಿ ಆಯ್ನಾತ್ ಈ ಪ್ಯಾಂಡಮಿಕ್ ಬಂದಿಲ್ಲ ಆಯ್ನಾತ್ ನಮ್ಮಲ್ಲಿ ಬೇಗ ನಮಗೆ ಪೂರ ವ್ಯಾಕ್ಸಿನೇಟ್ ಬಂದಿಲ್ಲ ಆಯ್ನಾತ್ ಸಾಮಾಜಿಕ ಅಂತ ಈ ಗೌರ್ಮೆಂಟ್ ಆದ ಕೂಡ ರೂಲ್ಸ್ ಬಂದಿಲ್ಲ ಊರಿಂದ ಫಾಲೋ ಮಾಡ್ಕೊಂಡು ಆಯ್ನಾತ್ ಸೀಸನ್ ವರ್ಷ ಇಡೀ ಆದರೆ ನಮ್ಗೆ 2 ವರ್ಷ ಕೆಲಸ ಮಾಡುವ ಪ್ರಮೇಯ ಬರಲಿಲ್ಲ. ಯಾಕಂದರೆ ನಮಗೆ ಮನವಿ ಕೊಟ್ಟು ಸಹ ಗೌರ್ಮೆಂಟ್ ಆಗಲಿ ಯಾವುದೇ ರೀತಿ ಇಲ್ಲ. ಇವತ್ತು ನೋಡಿ ಎಷ್ಟು